ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆಯ ವನ ಮಹೋತ್ಸವವು ಇತ್ತೀಚೆಗೆ ಶಾಲೆಯ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಅತಿಥಿಗಳು ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಸಮಾಜ ರತ್ನ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ವಿಜೇತ ಕೃಷ್ಣಪ್ಪ ಗೌಡ ಪಡ್ಡಂಬೈಲು ಅವರು ತಾರಸಿ ಕೃಷಿಯ ಬಗ್ಗೆ ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯನ್ನ ಪ್ರಸ್ತುತಪಡಿಸಿದ್ರು. ಶಾಲಾ ಮುಖ್ಯೋಪಾಧ್ಯಾಯರಾದ ಅಶ್ವಿನಿ ಶೆಣೈಯವರು ಪ್ರತಿಯೋರ್ವ ವಿದ್ಯಾರ್ಥಿ ಒಂದು ಸಸಿಯನ್ನ ತಾರಸಿಯಲ್ಲಿ ನೆಡಲು ಪ್ರತಿಜ್ಞೆಯನ್ನ ಬೋಧಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಸಂಚಾಲಕರಾದ ರಾಜನ್ ಬಲ್ದೇವ್ ಅವರು ವಹಿಸಿದ್ರು. ಈ ಸಂದರ್ಭ ತಾರಸಿ ಕೃಷಿ ಪರಿಣಿತ ಕೃಷ್ಣಪ್ಪ ಗೌಡ ಅವರನ್ನ ಸನ್ಮಾನಿಸಲಾಯಿತು. ಶಾಲಾ ಸಂಚಾಲಕರಾದ ರಾಜನ್ ಬಲ್ದೇವ್ ಅವರು ಶುಭ ಹಾರೈಸಿದ್ರು. ವಿದ್ಯಾರ್ಥಿ ದೀಪಕ್ ವಂದನಾರ್ಪಣೆಗೆ ಇದ್ರು. 4ನೇ ಹಾಗೂ 8ನೇ ತರಗತಿಯ ವಿದ್ಯಾರ್ಥಿಗಳು ಗಿಡ ಉಳಿಸಿ ಪರಿಸರ ರಕ್ಷಿಸಿ ಎಂಬ ನೃತ್ಯ ರೂಪಕವನ್ನ ಪ್ರದರ್ಶಿಸಿದ್ರು. ನ್ಯೂಸ್ ಬ್ಯೂರೋ ವಿಪೋ ನ್ಯೂಸ್ ಮಂಗಳೂರು.